ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗಂಟೆ ಆಯಿತು 7:15. ನೀವು ನೆನೆಸ್ತಿರ್ಬೋದು, ಏನಪ್ಪ ತುಳಸಿ ಕಟ್ಟೆ ತೋಟವನ್ನೆಲ್ಲ ತೋರಿಸ್ಕೊಂಡು ಇವತ್ತು ಬಂದಿದ್ದಾಳೆ. ನಾನಿದ್ದೇನೆ ನಮ್ಮ ಅಜ್ಜಿಯ ಮನೆ ಸಾನೂರಿನಲ್ಲಿ. ಬನ್ನಿ, ಇವತ್ತಿನ ಸುಂದರವಾದ ದಿನ ನಿಮ್ಮ ಜೊತೆ ಇವತ್ತು ಏನೇನು ಆಯಿತು ಅಂತ ನಾನು ತೋರಿಸ್ತೇನೆ. ಇಲ್ಲಿ ನೋಡಿ, ನನ್ನ ಅತ್ತೆ ಅವಲಕ್ಕಿ ಮಾಡ್ತಿದ್ದಾರೆ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ. ಬೆಳಿಗ್ಗೆ 7:30 ಆಯಿತು. ಈಗ ಅವಲಕ್ಕಿ, ಮಂಗಳೂರು ಸ್ಟೈಲಿನ ಅವಲಕ್ಕಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನನ್ನ ಮಮ್ಮಿ ಇಲ್ಲಿ ಉಪ್ಪಿಟ್ಟು ಮಾಡ್ತಿದ್ದಾರೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮತ್ತು ಅವಲಕ್ಕಿ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ, ನೀವು ನೆನೆಸ್ತಿರ್ಬೋದು, ನಾನೀಗ ನಮ್ಮ ಕೆಳಗಿನ ಮನೆಗೆ ಬಂದೆ. ಏನಪ್ಪ ಇದು ದೇವಸ್ಥಾನದ ಮುಂದೆ, ಮನೆ ಮುಂದೆಲ್ಲ ಸಾಮಿಯಾನ ಹಾಕಿದ್ದಾರೆ ಅಂತ ನೀವು ನೆನೆಸ್ತಿರ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಮಾಡುವಂತ ನಾಗನ ಪೂಜೆ, ಅಂದ್ರೆ ನಾಗನ ಸಮರ್ಧನೆ ಅಂತ ತುಳುವಿನಲ್ಲಿ ಹೇಳ್ತಾರೆ. ತುಂಬಾ ಜನ ಇರ್ತಾರೆ. ಇಲ್ಲೇ ಅಂದ್ರೆ ತುಂಬಾ ಏನ್ ಜನ ಇಲ್ಲ ಮುಂಚಿನ ತರ. ಈಗ ಖಾಲಿ ಫ್ಯಾಮಿಲಿ ಮತ್ತು ನೇಬರ್ಸ್ ಅವರು ಸೇರಿ ಮಾಡುವಂತ ನಾಗ ಸಮರ್ಧನೆ. ವರ್ಷವೂ ಈ ನಾಗ ಸಮರ್ಧನೆಯನ್ನು ಮಾಡ್ತೇವೆ. ನೋಡಿ, ಇಲ್ಲೆಲ್ಲ ಚೆನ್ನಾಗಿ ದೇವಸ್ಥಾನವನ್ನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಫಸ್ಟಿಗೆ ನಮ್ಮ ಮನೆಯ ದೇವರ ದೀಪವನ್ನು ನಾನು ಇಲ್ಲಿ ಹಚ್ತಾ ಇದ್ದೇನೆ. ದೇವರಿಗೆಲ್ಲ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಮತ್ತೆ ನನ್ನ ಮಾವನ ಮನೆಗೆ ಮತ್ತೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ರೆಡಿಯಾಗಿ ನಿಮಗೆ ಸಿಗ್ತೇನೆ. ನೋಡಿ, ಇಲ್ಲಿ ನಾನು ದೇವರಿಗೆ ದೀಪ ಎಲ್ಲ ಹಚ್ತಾ ಇದ್ದೇನೆ. ಈಗ ಗಂಟೆ ಆಯಿತು 10:30. ನಾನು ರೆಡಿಯಾಗಿ ನನ್ನ ಕಸಿನನ್ನು ಕಾಯ್ತಾ ಇದ್ದೇನೆ. ಈಗ ಅವನು ಬಂದು ನನ್ನನ್ನು ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದು ಕಾಡಿನ ಮಧ್ಯದಲ್ಲಿ ನಾಗನ ಬನ ಇರ್ತದೆ. ಸಾಮಾನ್ಯವಾಗಿ ನಾಗನಿಗೆ ನೆರಳೆಲ್ಲ ಬೇಕು ಅಂತ ಕಾಡಿನ ಮಧ್ಯೆ, ಅಂದರೆ ತೋಟದ ಮಧ್ಯೆ ಅಥವಾ ಕಾಡಿನ ಮಧ್ಯದಲ್ಲಿ ಇಟ್ಟಿರ್ತಾರೆ. ಈಗ ನಾವು ರೀಚ್ ಆದ್ವಿ. ಅಲ್ಲಿ ನನ್ನ ಕಸಿನ್ ಮತ್ತು ನನ್ನ ಮಾವ ಗಾಡಿಯನ್ನು ಪಾರ್ಕ್ ಮಾಡ್ತಿದ್ದಾರೆ. ನಾನು ಮತ್ತು ನನ್ನ ಮಕ್ಕಳು ನಡ್ಕೊಂಡು ಬನಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಅಪೋಸಿಟೇ ಒಂದು ಹೊಳೆ ಇದೆ. ನಮ್ಮ ನಾಗನ ಬನದ ಅಪೋಸಿಟೇ ಹೊಳೆ ಇದೆ. ತುಂಬ ಚೆನ್ನಾಗಿದೆ. ಸೀನರೀಸ್, ಫುಲ್ ಆಫ್ ಗ್ರೀನರೀಸ್, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಸಮ್ಮರ್ ಆದ ಕಾರಣ ನೀರೆಲ್ಲ ಸ್ವಲ್ಪ ಕಮ್ಮಿ ಇದೆ. ಇಲ್ಲಿ ನೋಡಿ, ನಾಗನ ಬನಕ್ಕೆ ಎಲ್ಲ ಕುತ್ಕೊಂಡು ಮೀಟಿಂಗ್ ಆಗ್ತಾ ಇದೆ. ಪೂಜೆಗೆ ಈಗ ಬಟ್ಟೆ ರೆಡಿ ಮಾಡ್ಕೊಳ್ತಾರೆ. ನಾಗನ ಕಟ್ಟೆಯನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಭಿಷೇಕ ಮಾಡಿ ಚೆನ್ನಾಗಿ ತೊಳೆದು ನಾಗನೆಲ್ಲ ಹೂವಿನ ಅಲಂಕಾರಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ.
लोकेकिताः सर्पाद्य अश्वनादयाशङ्कुले परमात्मने नमः प्रार्थनां समर्पयामि ब्रह्मज्ञान प्रथमं तथाति सुमतस्तुदेवेन आवह सपुज्ञा अपमासष्टामससचवीनः ब्रह्मेन्द्र देवताभ्यो महाप्रार्थनां समर्पयामि रक्तेश्वरं रक्तकपालं रक्ताम्बरं भूषणदेवीदेहं श्रीङ्कारान् करुणां देवीं मां रक्ष रक्ष प्रणतोऽस्मि नित्यं रक्तेश्वरी महाप्रार्थनां समर्पयामि ऊर्ध्वशृङ्गं चतुष्पादं रक्तलोमाङ्किताकृतिं नन्दिन्यै नमः नन्दिन्यै नमः प्रार्थनां समर्पयामि क्षेत्रसपतीनां हितेमेन जयामसि कामस्वं पोषयिष्मा सर्वमङ्गलादृशे क्षेत्रबालाय नमः प्रार्थनां समर्पयामि वार्तालि वाराख्ये नमः ಇವಳು ನನ್ನ ತಂಗಿ ನವಿಶಾ ಅಂತ US ಇಂದ ಬಂದದ್ದು. ಇಲ್ಲಿ ನೋಡ್ತಿರ್ಬೋದು, ಇದು ಕೋಕಮಿನ್ ಮರ, ಕೋಕಮ್ ಕಾಯ ಸಹ ಆಗಿದೆ. ಕೆಂಪಾಗಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಈಗ ಇಲ್ಲಿ ಪೂಜೆ ಎಲ್ಲ ಮುಗೀತು. ಇಲ್ಲಿ ನನ್ನ ಮಾವ ಫಸ್ಟಿಗೆ ಪ್ರಸಾದ ತಗೊಂಡು ಮತ್ತು ಕುಟುಂಬದವರೆಲ್ಲ ಸೇರಿ ಪ್ರಸಾದ ತಗೊಳ್ಲಿಕ್ಕಿಲ್ಲಿ Say what you wanna say to me now. I wanna wake up with you in the morning. Something that's fake to me now. I wanna wake up with you in the morning. Say what you wanna say to me now. I wanna wake up with you in the morning.
ಬಲೆ ನಮ್ಮ ತಿರ್ತಲ್ಲ ಅವ್ರು ರೆಡಿ ಬ್ರಹ್ಮರಂಗೇಶ್ವರಲ್ಲ ನಾಗದೇವನಲ್ಲ ದೈವ ಪರಿವಾರ ದೇವರನ್ನ ಪಾತಾಳಿ ವಾರಾಗಿ ಅಕನ ಪಂಜೂರಿಲ್ಲ ಅಕನ ಮಾತ ಪರಿಹಾರ ಪಾದ ಪೂಜೆ ಮಾತ ದೇವತೆ ಹೊರಡು ನಂಗೆ ಬರ್ಪಿಣ ಸೂರ್ಯದರ ಮಾತ ಪರಿಹಾರ ಮಾತವೇಶ್ವರ ಜೋಗ ಬಾಲಕ್ಕೆ ಜಾತಿ ಮಲ್ಪನ ವ್ಯವಹಾರ ಮಾತಗಳ ಕಾಸು ಮುಖ್ಯ ಏತು ಮೇಲೆ ಮೂರ್ತಿ ಬಂದಲ್ಲ ಕಾಸಿ ಜನ ಐತ ಸಂಪಾದನೆ ಅತಿ ಮುಖ್ಯ ನ್ಯಾಯ ಮಾಡಿಕೊಟ್ಟು ನಂಗೆ ಸಂಪಾದನೆ ಆದ ನಮ್ಮ ಮಾತ ಮನಸ್ಸಿಗೆ ನೆಮ್ಮದಿದ ಜೀವನ ಮಾಡ್ಕೊಂಡು ಆರೋಗ್ಯ ದೀರ್ಘಾಯುಷ್ಯಬಹುದು ಈ ಜಾಗದ ಕೀರ್ತಿ ಸದಾ ಬೆಳಗೊಂದು ಬರಲು ಮಾತ ನಮ್ಮ ಧರ್ಮರಾಶಿ ಮಾತು ಮಾತ ಕೊಡಮಂಗಾನ ಮಾತ. ಪ್ರಸಾದ ತಗೊಂಡ ನಂತರ ಬಂದ್ವಿ ನಮ್ಮ ಮನೆಗೆ, ಕೆಳಗಿನ ಮನೆಗೆ. ದರ್ಶನಕ್ಕೆಲ್ಲ ರೆಡಿ ಆಗ್ತಾ ಇತ್ತು. ಒಂದು ವರ್ಷ ನೇಮೋತ್ಸವ, ಒಂದು ವರ್ಷ ಪಂಚಪರಮಾದಿ ಕಟ್ಟಡನ್ನು ಮಾತುವಂತಿದೆ. ಕೊಡಬಂದಾಯನ ಮಾತ ಪಾತ್ರಿಮೆಕೆಯನ್ನು ಮುಂದೆ ಬಂದಿದೆ. ಅಭಯವಾಕ್ಯ ನಿಂತರು ನಾನು ಹಿರಿಯರ ನಾಟರು ಸತ್ಯ ಸಂಪ್ರದಾಯ ಮಾತನಾಡಿ ಪ್ರಚಾರ ಬರ್ತೀರಿ ಅಂಚ ಈ ವರ್ಷ ಮಾತ ನಡಪಣ ನಾಗ ಬ್ರಹ್ಮಾದಿ ಪರಿವಾರ ದೇವರ ಪೂರ್ಣಾನುಗ್ರಹ ಪ್ರಾಪ್ತಿಗೋಸ್ಕರವಾದ ಪಂಚಕವ್ಯ ಪಂಚಾಮೃತ ಅಭಿಷೇಕ ಪರಿಸರವಾದ ಪಂಚಪರಮಾದಿ ಕಟ್ಟಡವನ್ನು ಮಾತುವಂತಂದು ನಾವು ದೈವದ ಧರ್ಮಸಾನಿಕ ನದಿಗೆ ಶುದ್ಧ ಪಂಚಕವ್ಯ ಪುಣ್ಯಾವಾದನ ಪರಿಸರವಾದ ಪಂಚಪ್ರವಾದಿ ಸೇವನೆ ಮಾತ ಅರ್ಪಿತ ಮಾತವಂತಂದು ಪುರಂಜಿತನ ಸೇವನೆ ಮಾತ ಧರ್ಮದೈವ ಮಾತವೇನೆ ಸಂತೋಷದ ಸ್ವೀಕಾರ ಉಳಿದದೆ. ಪುರಂಜಿತನ ಯಜಮಾನ ಪರಿವಾರ ಸಕುಟುಂಬ ದಾಖಲೆ ಮಾತ ಬೈತನ ಬರ್ಪಣ ಸಮಸ್ತ ವಿಧದ ಗ್ರಹಚಾರ ತಾಪತ್ರೆಯ ದುರಿತ ಕಸ್ತನಾದರ ಆ ದೈವನು ಮಾಯಚಿತ್ರಧಾರ ಮಾತ ಪರಿಹಾರ ಮಾಡಿಕೊಳ್ಳಬೇಕು. ನಿಶ್ಚಿತಗೊಳಿಸಿದ ಆರೋಗ್ಯಪೂರ್ಣ ಸಕಲ ಸಂಪತ್ತು ಸೌಭಾಗ್ಯ ಮಾನಸಿಕ ನೆಮ್ಮದಿ ಸುಖಶಾಂತಿ ಜೀವನವಾದ ಮಲ್ಪನ ಭಾಗ್ಯನ ಸಂಸಾರ ದಾಖಲೆಗೆ ಮಾತ್ರ ಪ್ರಾಪ್ತಿ ಮಾಡಿಕೊಳ್ಳೆ. ಈಗಲೇ ಮಾತ್ರ ನಮ್ಮೊಂದು ಊರುಡು ಪರಗುಟ್ಟ ಮಾತ ಮಲ್ಪನ ಉದ್ಯೋಗ ವ್ಯವಹಾರ ಕ್ಷೇತ್ರ ವ್ಯಾಪಾರ ಕ್ಷೇತ್ರದ ಮಾತ ಪೂರ್ಣಾಲಕ ಉದ್ಯೋಗ ಪತ್ರ ಬಾಲ ಬರಿತ ಮಾತ ಪ್ರಧಾನ ಬಂದು ಅಕಲ ಜೀವನ ಪರ್ಯಂತ ಬಂದ ನಿತ್ಯ ನಿರಂತರ ನಿಮ್ಮ ಆರಾಧನೆ ಮಲ್ಪನ ದೇವರು ಕೊಡಿಸಿದ ಶಕ್ತಿಗೆ ಬರ್ತೀನಿ ಯೋಗ್ಯತೆ ಸಂದರ್ಭ ಅವಕಾಶ ಮಾತ್ರ ಪ್ರಾಪ್ತಿ ಮಾಡಿಕೊಳ್ಳೆ. ಕುಂತಿ ಮಾನ್ಯದ 14 ಕಡೆ ಪರಿಪೂರ್ಣವಂತಲ್ಲ ಕುಟುಂಬಕ್ಕೂ ಸತ್ಯದ ನುಡಿ ಸಾಯನ ಗಂಧಂತ ಆಗಿದ್ದು ಕುಟುಂಬದ ಮಾತ್ರ ಪೂರ್ಣಾಲಕ ಕೊಟ್ಟು ಲಕ್ಷಣ ಮಂತ್ರಗಳ ಕೊಟ್ಟ ನಿಮ್ಮ ಪತ್ಯ
Say what you wanna say to me now. I wanna wake up with you in the morning. Something that's fake to me now. I wanna wake up with you in the morning. Say what you wanna say to me now. I wanna wake up with you in the morning. Something that's fake to me now. I wanna wake up with you in the morning. Turn this room, turn it to an ocean. Let me float around. Eyes closed, like we're dreaming even when we're not. You and me got a whole other meaning, yeah, I don't know how. You and me just know how it feels when we're falling in love. Say what you wanna say to me now. I wanna wake up with you in the morning. Something that's fake to me now. I wanna wake up with you in the morning. Say what you wanna say to me now. I wanna wake up with you in the morning. Something that's fake to me now. शोक चोचवर ಮಾಮೂಲು ಸಂಸಾರ ಚಿತ್ತರ ಸಂಸಾರ ಸಂಸಾರ ಮಾತು ಕೂರ್ವಾಡ್ಪ ಅಂದ್ರೆ ಇಲ್ಲಿ ರೆಡ್ಡಿನ ಏನು ಕೊರಿಯಾಗಿ ಉಂಜೆ ಅದ ಅಂಜಪ್ಪ ಮಾತು ಸಂತ ಕೂರ್ವಾಡ್ಪ ಅಂದ್ರೆ ಯಾರು ಉಂಡೆ ಅಂತ ಗೊತ್ತಿಲ್ಲ ಭಯ ಉಂಡ ಅಂದ ಕೇಟ್ ಮಾಡಿ ಅತ್ಯಾಸ ಅಂಜಪ್ಪ ಮಾತು ಸಂಸಾರ ರಾಶಿ ಮಾಡ್ಪ ಅಂದ್ರೆ ಮಾಮೂಲು ಹೆಂಗ ಒಂದು ಕಕ್ಕರ್ ಸೇವೆ ಒಂದು ಪಂಚವರನ್ನು ಆಕಾಲವನ್ನು ಕಕ್ಕರ್ ಮೂಲ ಪಾಠ ಈ ಕಾಲ ಮಕ್ಕಳಿಗೆ ಕಕ್ಕರ್ ಸೇರಿ ನಮ್ಮ ಪಂಚವರನ್ನು ಪಾಲ್ಗೊಂಡು ಸಂತಾನ ಮಕ್ಕಳು ಏಕರಾಶಿ ಒಂದು ಆವರಣ ಕಟ್ಟಡ ಮುಟ್ಟು ಸಮಯದ ಪೂರ್ವವಾಗಿ ನಡಪದು ಬರಿಯಾರೆ ನಾಗದೇವ ನಾಗತಂಬಿನ ಅಂಜನ್ ದೇವರ ಪಂಚವರ್ವ ತೆಂಕೊಂದು ಪಂಚವರ ನಡಪದು ಯಾರು ಉಂಡಾಗ ಪುತ್ತು ಪರ್ಮಲ ಗಂಗಯ್ಯ ಒಂದು ಇರತ್ತ ಅಂಜ ಪುಗ ಪಕ್ಕ ಗಂಧರ ಪರ್ಮಲ ಪುಟ್ಟದು ಅಂಜನ ಮತ್ತೆ ಅಂಜನಿಗೆ ನೆನಪ ಒಂದು ಮಾಮೂಲ ತಮ್ಮ ಕೂಡ್ಬಾರ್ದು ಅಂದ್ರೆ ಒಂದು ರಾಷ್ಟ್ರೀಯ ಗಂಗ ಅದೇ ನಾನು ಮಿತ್ರ ಮೇಲ್ಗಾಲ ಮಾಡಿ ಬಂದ ಈ ಕಾಲ ಮತ್ತು ಸಂತ ಏನು ಬಂದ ಫುಡ್ವರೆಗೆ ಒಪ್ಪಿಗೆ ಬಂದೊಂಡೆ ಸಂತ ಮತ್ತು ಕೂಡ್ಬಾರ್ದು ಸೇವೆ ಕಟ್ಟ ಸೇವೆ ಫುಡ್ ಒಪ್ಪಿಗೆ ಆಗ ನಾನು ಮಿತ್ರ ಈಗ ಸಂತ ಕಟ್ಟಿ ಕೂಡ್ಬಾರ್ದು ನಾನು ಸಾವಿರ ನಂಬಿಕೆ
ತಗೊಂಡ ನಂತರ ಊಟದ ವ್ಯವಸ್ಥೆ ಇತ್ತು. ನಾವು ಫ್ಯಾಮಿಲಿ ಎಲ್ಲ ಕೂಡಿ ಊಟ ಬಡಿಸೋಕ್ಕೆ ಶುರು ಮಾಡಿದ್ವಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ನನಗೆ ಹೀಗೆ ಬೇಕು. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್. Say what you wanna say to me